ಇನ್ನು ಉಡುಪಿ ಜಿಲ್ಲೆಯ ನೆಜಾರುವಿನಲ್ಲಿ ನಡೆದ ತಾಯಿ ಹಸೀನಾ ಮತ್ತು ಮೂವರು ಮಕ್ಕಳಾದ ಅಫ್ನಾನ್, ಐನಾಸ್ ಹಾಗೂ ಆಸಿಮ್ ಇವರ ಅಮಾನುಷ ಕೊಲೆಯನ್ನು ನಡೆಸಿದ ಆರೋಪಿ ಪ್ರವೀಣ್ ಅರುಣ್ ಚೌಗಲೆ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಅವರ ಸಮಸ್ತ ತಂಡಕ್ಕೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹೂಗುಚ್ಛ ನೀಡುವುದರ ಮೂಲಕ ಅಭಿನಂದನೆ ಸಲ್ಲಿಸಲಾಯಿತು. ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆಯ ಮೇಲೆ ವಿಶ್ವಾಸ ಕಳೆದುಕೊಳ್ಳದಂತೆ ಪ್ರಕರಣವನ್ನು ಅತ್ಯಂತ ಶೀಘ್ರವಾಗಿ ಭೇದಿಸಿ ಆರೋಪಿಯನ್ನು ಪತ್ತೆ ಹಚ್ಚಿ ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಇಡೀ ಪೊಲೀಸ್ ತಂಡಕ್ಕೆ ಅಭಿನಂದನೆ ಸಲ್ಲಿಸುವ ಸಂದರ್ಭದಲ್ಲಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಮೇಶ್ ಕಾಂಚನ್, ಉಡುಪಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಪ್ರಸಾದ್ ರಾಜ್ ಕಾಂಚನ್, ನಾಯಕರಾದ ಪ್ರಖ್ಯಾತ್ ಶೆಟ್ಟಿ, ಕುಶಲ್ ಶೆಟ್ಟಿ, ಗಣೇಶ್ ನೆರ್ಕಿ, ಚಂದ್ರಮೋಹನ್ ಚಿಟ್ಪಾಡಿ, ಶರತ್ ಶೆಟ್ಟಿ, ಮಮತಾ ಶೆಟ್ಟಿ, ಸೌರಭ್ ಬಳ್ಳಾಳ್ ಮೊದಲಾದವರು ಉಪಸ್ಥಿತರಿದ್ದರು. ಯಾವುದೇ ರೀತಿ ದಾರಿ ತಪ್ಪದ ರೀತಿ ಆರೋಪಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ತಾವು ಪ್ರಯತ್ನ ಮಾಡಬೇಕು. ಇಡೀ ರಾಜ್ಯ ಸರ್ಕಾರ ಮತ್ತೆ ಉಡುಪಿ ಜಿಲ್ಲೆ ಕಾಂಗ್ರೆಸ್ ನಿಮ್ಮ ಪರವಾಗಿ, ನೀವು ಇಂಥ ಒಳ್ಳೆ ಕೆಲಸ ಮಾಡಿದ ಖಂಡಿತ ಕಾಂಗ್ರೆಸ್ ಪಕ್ಷ ನಿಮ್ಮ ಪರ ನಿಲ್ತದೆ. ಇಡೀ ಉಡುಪಿಯ ಜನತೆಯ ಪರವಾಗಿ ನಿಮಗೆ ವಿಶೇಷವಾದ ಅಭಿನಂದನೆಗಳು. ಆಫೀಸರ್ಸ್ ಪರವಾಗಿ ಅವರ ಪರವಾಗಿ ಥ್ಯಾಂಕ್ ಯು ಸರ್. ಇದನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಪೊಲೀಸ್ ವರಿಷ್ಠರು ಮತ್ತು ಪೊಲೀಸ್ ಇಲಾಖೆ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ನಾವು ಉಡುಪಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವರನ್ನು ಅಭಿನಂದನೆ ಸಲ್ಲಿಸಿದ್ದೇವೆ. ಇದೊಂದು ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠರು ಮನಸ್ಸು ಮಾಡಿದರೆ ಎಂಥ ಅಪರಾಧ ಮಾಡಿದರೂ ಕೂಡ ಆರೋಪಿಯನ್ನು ಹಿಡಿತಾರೆ ಎಂಬುದಕ್ಕೆ ಇದೊಂದು ಮಾದರಿಯಾಗಿದೆ. ಖಂಡಿತ ಪೊಲೀಸ್ ಇಲಾಖೆ ಇಂಥ ಕೆಲಸ ಮಾಡಿದಾಗ ಕಾಂಗ್ರೆಸ್ ಪಕ್ಷ ಅವರ ಪರ ನಿಲ್ತದೆ, ಅವರನ್ನು ಅಭಿನಂದಿಸ್ತದೆ. ಖಂಡಿತ ಒಳ್ಳೆಯ ಕೆಲಸ ಇಲಾಖೆಯವರು ಯಾರೇ ಕೂಡ ಒಳ್ಳೆಯ ಕೆಲಸ ಮಾಡಿದಾಗ ಪಕ್ಷ ಅವರ ಪರವಾಗಿ ನಿಲ್ತದೆ. ಅವರನ್ನು ಅಭಿನಂದನೆ, ಉಡುಪಿಯ ಜನತೆ ಪರವಾಗಿ ಅವರನ್ನು ಅಭಿನಂದನೆ ಮಾಡಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ಒಂದು ಒಳ್ಳೆಯ ಕೆಲಸಕ್ಕೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಮತ್ತು ನಮ್ಮ ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಪ್ರತಿ ನಮ್ಮ ಜಿಲ್ಲೆಯ ಪೊಲೀಸ್ನ ಯಾರೆಲ್ಲ ಸಿಬ್ಬಂದಿಗಳು ಇದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇಂಥ ಕೆಲಸಗಳು ನಮ್ಮ ಪೊಲೀಸ್ ಒಂದು ಮಾದರಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಮಾಡಿದ್ದಾರೆ. ಇದು ಬೇರೆ ಅವರಿಗೆ ಕೂಡ ಒಂದು ತಕ್ಕ ಪಾಠ. ನಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ಕೆಟ್ಟ ಕೆಲಸ ಇನ್ನೂ ಆಗಬಾರ್ದು. ಪೊಲೀಸ್ನವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಯಾರು ಕಲ್ಪ್ರಿಟ್ ಇದ್ದಾರೆ, ಯಾರು ಅಪರಾಧಿ ಇದ್ದಾರೆ ಅವರನ್ನು ತಕ್ಷಣವೇ ಅವರನ್ನು ಬಂಧಿಸಲಿಕ್ಕೆ ಇವರು ಬದ್ಧರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ.